ಮಂತ್ರದೇವತೆ ಕ್ರಿಯೇಷನ್ ನಿರ್ಮಾಣದ ಚಂದ್ರನ್ ಕಿರುಚಿತ್ರದ ಬಿಡುಗಡೆ ಸಮಾರಂಭ ಬಂಟ್ವಾಳದ ಪುಂಜಾಲಕಟ್ಟೆಯಲ್ಲಿ ನಡೆಯಿತು. ಪುಂಜಾಲಕಟ್ಟೆ ಮಂತ್ರದೇವತೆ ಕ್ರಿಯೇಷನ್ನ ಚುಚ್ಚಲ ನಿರ್ಮಾಣದ ಕಿರುಚಿತ್ರ ಚಂದ್ರನ್ ಇದರ ಬಿಡುಗಡೆ ಕಾರ್ಯಕ್ರಮ ಪುಂಜಾಲಕಟ್ಟೆ ಬಂಗ್ಲೆ ಮೈದಾನ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ನಡೆದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ರವಿವಾರ ನಡೆಯಿತು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಸ್ಥಾಪಕ ಅಧ್ಯಕ್ಷ ಎಂ ತುಂಗಪ್ಪ ಬಂಗೇರ ಅವರು ಕಿರುಚಿತ್ರವನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಕಿರುಚಿತ್ರದ ಪ್ರದರ್ಶನ ನಡೆಯಿತು. ಬಳಿಕ ಮಾತನಾಡಿದವರು, ಗ್ರಾಮೀಣ ಪ್ರದೇಶದ ನಮ್ಮೂರಿನ ಯುವ ಪ್ರತಿಭೆಗಳು ನಿರ್ಮಿಸಿದ ಕಿರುಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ. ಶೀಘ್ರ ಚಂದ್ರನ್ 2 ಕೂಡ ನಿರ್ಮಾಣವಾಗಲಿ ಎಂದು ಹಾರೈಸಿದರು. ಮಂತ್ರದೇವತೆ ಸಿರಿ ಕ್ರಿಯೇಷನ್ಸ್ ಬ್ಯಾನರ್ ದಟ್ಟು ಬಾರಿ ಪೊರ್ಪುದ ಒಂಜಿ ಕಿರುಚಿತ್ರ ತೂಯಿನ ಒಂಜಿ ಅನುಭವ ಎಂಕಾಂಡ ನೆಬಂಡ ನೆಟ್ ಎಂಕ್ ಮಸ್ತ್ ಎರಡ್ಡೆ ಕಲಾವಿದರು ತೋಜಿ ನಿಜವಾದ ಇಚ್ಚಿನ ಕಲಾವಿದರಿಗೆ ಅವಕಾಶ ಮಸ್ತ್ ಅತ್ಯಗತ್ಯ. ಯಾನು ಸುರುವಪ್ಪಾದ ನಮ್ಮ ನಿರ್ದೇಶಕರು ಒಂಜಿ ಅಪ್ಪೆ ಟೀಚರ್ ಮಾಲ್ಗುಡಿ ಡೇಸ್ ಅಂಚಿನ ಮಲ್ಲ ಸಿನಿಮಾ ನಿರ್ದೇಶನ ಮಾಡ್ತಿರಂಚಿನ ಕಿಶೋರ್ ಕೂಡ ಬಿದ್ದರು. ಆಡ ವೈಯಕ್ತಿಕವಾದ ಯಾನು ಕೇಳೋದಿಲ್ಲ ಸರ್, ಈಗ ನನದ ಸಿನಿಮಾನು ಇಚ್ಚಿನ ಕಲಾವಿದರಿಗೆ ಅವಕಾಶ ಕೊಡಲಿ. ಖಂಡಿತವಾದ ಎಡ್ಡೆ ಅಭಿನಯ ಮಾಡ್ತಾ ಜಾಗತಿಕ ಇತರ ಪ್ರತಿ ಕಲಾವಿದರು ಈ ಚಂದ್ರನ್ ಪಂತ್ರದಾದ ಕಿರುಚಿತ್ರ ಇತ್ತು ನಮ್ಮ ಮಾತುಯ್ಯ ಆಕ್ಚುಲಿ ರಕ್ಷಿತ್ ಮಸ್ತ್ ಸಮಯದ ಬಗ್ಗೆ ಎಂಕಡ ಟಚ್ ಇತ್ತೆ ಕಾಂಟ್ಯಾಕ್ಟ್ ಇತ್ತೆ ಮಲ್ ತನೋದಿತ್ತೆ ಇಂಚೆ ಒಂಜಿ ಶಾರ್ಟ್ ಮೂವಿ ಮಲ್ತೊಂದಿಲ್ಲ. ಬಹುಶಃ ಈ ಶಾರ್ಟ್ ಮೂವಿ ತುಯಿ ಬಗ್ಗೆ ಒಂದು ಓವೇ ಒಂಜಿ ಮಲ್ಲ ಸಿನಿಮಾಗೆ ಕಮ್ಮಿ ಐತಿ.